ಚೇರಿಲಿ ಒರಿನಾಳು ಈ ಕಾರ್ಯಕ್ರಮದ ಆಮಂತ್ರಣ ಬಿಡುಗಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಆಚಾರ ಪಟ್ಟವರು ಹಾಗೂ ಗುರಿಕಾರು ಇವರು ವೇದಿಕೆ ಹತ್ರ ಬಂದು ವೇದಿಕೆ ಮೇಲೆ ಬಂದು ಆಸೀನರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಸುರೇಶ್ ಭಟ್ನಾಗರ್ ಇವರನ್ನು ಕೂಡ ವೇದಿಕೆ ಹತ್ರ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕ್ಷೇತ್ರದ ಅಧ್ಯಕ್ಷರಾದ ಚಿದಾನಂದ ಗುರಿಕಾರ್ ಇವರನ್ನು ಕೂಡ ಸ್ವಾಗತ ಬಯಸುತ್ತಿದ್ದೇನೆ. ಅದೇ ರೀತಿ ಮೂಡದ ಅಧ್ಯಕ್ಷರಾದ ನಮ್ಮ ನಾಯಕರಾದ ಸದಾಶಿವ ಉಳ್ಳಾಲ್ ಇವರನ್ನು ಕೂಡ ವೇದಿಕೆ ಹತ್ರ ಬರಮಾಡಿಕೊಳ್ಳುತ್ತಿದ್ದೇನೆ. ಕ್ಷೇತ್ರದ ಗುರಿಕಾರರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿ ಯುವ ವೇದಿಕೆ ಇದರ ಸಂಚಾಲಕರಾದ ಕೇಶವ ತೊಕೋಟು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಹಿಳಾ ವೇದಿಕೆಯ ಸಂಚಾಲಕಿಯಾದಂಥ ಮಾಧವಿ ಉಳ್ಳಾಲ್ ಇವರನ್ನು ಕೂಡ ನಾವು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ನಮ್ಮ ಕ್ಷೇತ್ರದ ಕೋಶಾಧಿಕಾರಿಯಾದಂಥ ಜಗದೀಶ್ ಇವರು ಎಲ್ಲರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಚೇರ್ಲಿ ಒರಿನಾಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಆಚಾರ ಪಟ್ಟವರ ಗುರಿಕಾರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕ್ಷೇತ್ರದ ಚೀರುಂಬದ ಕ್ಷೇತ್ರದ ಅಧ್ಯಕ್ಷರಾದ ಚಿದಾನಂದ ಗುರಿಕಾರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮುಕ್ತೇಶ್ವರರಾದ ಸುರೇಶ್ ಭಟ್ನಾರು ಇವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಯುವ ವೇದಿಕೆ ಮಹಿಳಾ ಅಧ್ಯಕ್ಷರಾದ ಮಾಧವಿ ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ತೀಯರ ಚೇರ್ನಲ್ಲಿ ಒರಿನಾಳು ಇದರ ಆಮಂತ್ರಣ ಬಿಡುಗಡೆ ಇದನ್ನು ಆಚಾರ ಪಟ್ಟವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಎಲ್ಲರೂ ಕೂಡ ಸೇರಿ ಇದನ್ನೊಂದು ಚಂದ ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಭಗವತಿ ಅಮ್ಮ ಪುಳ್ಳರೆಲ್ಲ ಚೇರು ಕಂಡ ತೀಯರೆಲ್ಲ ಮನಸ್ಸುಳ್ಳ ಬೇಜಾರೆಲ್ಲ ಬನ್ನಿ ಕೂಡ ಮರ್ನರಿಲ್ಲ ಚೇರಲಿ ಉರಿನಾಳೆ ಕೊಸಿ ಕಳಿ ಕನ್ನೆ ಉಳ್ಳ ತೊರಿನಾಳೆ ಇದು ತೀಯರ ಚೇರಲಿ ಉರಿನಾಳೆ ಕೊಸಿ ಕಳಿ ಕನ್ನೆ ಉಳ್ಳ ತೊರಿನಾಳೆ. ಆಚಾರ ಪಟ್ಟವರು ಗುರಿಕಾರರು ಅಧ್ಯಕ್ಷರು ಯುವ ವೇದಿಕೆ ವತಿಯಿಂದ ಚಿರುಂಬ ಭಗವತಿ ಸಿಯ ಸಮಾಜ ಸೇವಾ ಸಂಘ ವತಿಯಿಂದ ಕೂಡ ಧನ್ಯವಾದಗಳು. ರೀತಿ ನಮ್ಮ ಹಿರಿಯ ಕಾರ್ನವರು ಅವರಿಂದ ಒಂದು ಎರಡು ಹಿತವಚನ ಹೇಳಬೇಕಾಗಿ ಕೇಳಿಗಳು. ഞങ്ങൾ ആരാധനാക്കുന്നಂತ തമ്പ്രാട്ടി നാലുതരവും മനസാര സ്തുതിച്ചുണ്ട്. അങ്ങനെ ഞങ്ങളെ ഗ്രാമത്തിൻ്റെയോ സോമനാഥ ദേവനോ ഞങ്ങൾ ಆಶೀರ್ವಾದ ಎಡ್ತುಂಟು. ಇನ್ನಿಪ್ಪ ಉಳ್ಳಾಲ ಚೀರುಂಬ ಭಗವತ್ ಕ್ಷೇತ್ರത്തിന് അങ്ങനെ ಉಳ್ಳಾಲ ಚೀರುಂಬ ಭಗವತಿ ತೀಯ ಸಮಾಜ അങ്ങനെ ಯುವ ವೇದಿಕೆ ಮಹಿಳಾ ವೇದಿಕೆ ಇವರೆಲ್ಲ ಕೂಡಿಕೊಂಡು ಇನ್ನಿಪ್ಪ ಉದಿಪ್ಪು ಕಾಂಜರೋಡ್ನು ബെജമാടി അസമാനത്തോലോ വിസാറായിരിക്കുന്നങ്ങനത്ത ഞങ്ങള പോനെട്ട് ക്ഷേത്രത്തിനെ തമ്പ്രാട്ടി ക്ഷേത്രത്തിനെ ಒತ್ತೊರ್ಮಿച്ചിട്ട് ಇನ್ನಿಪ್ಪ ಚೇರ್ಲು ಒರಿನಾಳು ಆಕನಂತ ಕಾರ್ಯಕ್ರಮನ ಇನ್ನಿಪ್ಪ ಇನ್ನೊಂದು ಮುನ್ನ ಒರಿಯಾಣದ ಮುನ್ನ ಆ ಕಾರ್ಯತನ ಹಾಕಿಟ್ಟಿಂದ ಇನ್ನಿಪ್ಪ ಜಂಡಮತ ಆಂಡಿൻ്റെ ആ കാര്യത്തിന് ആക്കണുണ്ടു ഞങ്ങൾ എല്ലാവരും തീരുമാനിച്ചിട്ട് അതിന് ആഗസ്റ്റ് 9ನೇ ತಾರೀಕಿಗೆ ಆ ಕಾರ್ಯത്തിന് ആക്കണുണ്ടു ഞങ്ങളിപ്പോൾ തീരുമാനിച്ച പ്രകാരം ഇന്നിപ്പോൾ അതിൻ്റെ
ಆಮಂತ್ರಣ ಪತ್ರಿಕೆನ ಬಿಡುಗಡೆ ಹಾಕಿದಂಥ ಕಾಲ ನೇರ ಇನ್ನಿಪ್ಪ ഞങ്ങ പോന്നക്ട് ക്ഷേത്രത്തിന് കൂടിച്ചിട്ട് ആ കലിന കലിപ്പിക്കുന്നങ്ങനത്തെ ಕಾರ್ಯ ಉದ್ದೇಶ ಚೆಲ್ಲಿನಂಗೆ ഞങ്ങളെ ಕ್ಷೇತ್ರത്തിൻ്റെ ಸಮಗ್ರ ಅಭಿವೃದ್ಧಿ ಅವನು ಎಲ್ಲರಿ ಒತ್ತೊರ್ಮಿച്ചിട്ട് ഞങ്ങ കൂടണു ചെല്ലുന്ന ഒരു ഉദ്ദേശ ಇನ್ನಿಪ್ಪ ಗಿದಾಂಡ ಹಾಕಿ ಆ ಸೇರಿದ ಕಲೀಲಿ ഞങ്ങൾക്കെಲ್ಲರಿಗೂ ಭಾರಿ ಪ್ರಶಂಸೆ ಕಿಟ್ಟಿನಿ ಉಳ್ಳಾಲ್ತ ಕ್ಷೇತ್ರಕ್ಕೆ ಒರಿ ಬೆಲ್ಲಿ ഒരു പേരായിനി അങ്ങനെ ഈ ആണ്ട് ಕೂಡ ഞങ്ങൾ എല്ലാവരെയും 10 മക്ക ഒരേ മക്കളനಕ್ಕೆ ഈ കാര്യത്തിൽ എല്ലാവരെയും കൈ ജോಡಿಕೊಂಡು ಆ ಕಾರ್ಯത്തിನ ಯಶಸ್ವಿ ಆಗಿ ತರೋಣ ಚೆಲ್ತೆ ഞങ്ങൾ അമ്മಲ್ಲಿ നീങ്ങിയ പ്രകാരമേ ഞങ്ങളെല്ലാവരും ഒത്തൊരുമിച്ചിട്ട് ആ ಕಾರ್ಯ ಹಾಕಿಂದಾಂಗೆ ഞങ്ങള ഈ ഉള്ളാൽത്ത ഈ മണ്ണിടെ കീർത്തി എനിയോ ಬೆಳಗನ್ನು ചെല്ലുന്നവರಿ കാരണത്തിൽ ಇನ್ನಿಪ್ಪ ഞങ്ങളെല്ലാവരും ഇന്ന് തുടങ്ങിയങ്ങനത്തെ കാര്യത്തിന് മറ്റേന്ന് ആ കാര്യം ആവത്തോലോ ഞങ്ങൾ എല്ലാവരെയും ഒത്തൊരുമിച്ചിട്ട് അതിന് നയിക്കോണു ആനത്ര ക്ഷമത്തിൽ പണിയാക്കോണു അതല്ലേ ഞങ്ങള മറുക്ഷേത്രം എന്ന് പറഞ്ഞ എല്ലാ ഇന്ന് പുല്ലരന്ന് പൊടിച്ചിട്ട് ಹಿರಿಯವ್ರತೋಲೋ ಕಲಿಕನಂತ ಭಾಗ್ಯ ഞങ്ങൾക്കെಲ್ಲർക്ക് ആ ചേരിൽ കിട്ടിനി ಇನ್ನಿಪ್ಪ ಆ ಸಲದಾನ ತಂದವರಿಗೆ ഞങ്ങൾ പ്രഥമമായിട്ട് അവർക്കൊരു അഭിനന്ദന കൊടുക്കണം അതല്ലേ ಇನ್ನಿಪ್ಪ ഞങ്ങളെല്ലാവർക്കും ഞങ്ങൾക്ക് അമ്മ ആയുരാരോഗ്യ സുഖ സമ്പത്തിന ഒದಗಿಸಿ തന്നിട്ട് ಈ ಕ್ಷೇತ್ರത്തിന്റെ ಕೀರ್ತಿನ ಎನಿಯೋ ಬೆಳಗಿಸಿ ತಂದ್ರೆ ಚೆಲ್ತು ಜಂಡು ನ್ಯಾಯತನ ಚೆಲ್ಲಂತ ಅವಕಾಶ ತಂದ ನಿಮ್ಗೆಲ್ಲರಿಗೂ ವಂದಿಸುಂಟು ಜಂಡು ನ್ಯಾಯತನ ನಿಪ್ಪಿದ್ದೇನೆ. ನಮ್ಮ ಹಿರಿಯ ಕಾರ್ನವರವರಿಗೆ ಶುಭ ಹಾರೈಕೆ ನೀಡಿದ್ದಕ್ಕೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯರಿಗೆ ನಾವು ಧನ್ಯವಾದವನ್ನು ಹಿರಿಯ ಆತರ ಅವರು 2 ಹಿತವಚನ ನೀಡಬೇಕಾಗಿ ಕೇಳಿಕೊಳ್ಳುದು. തമ്പുരാട്ടം മിന്ന വെച്ചുകൊണ്ട് അങ്ങനെ ഞങ്ങൾ സീമയിലെ ദേവയാന കഥ സോമനാഥ ദേവനോ അങ്ങനെ അവരവരെ തറവാടിൻ്റെ നേരങ്ങളെ മിന്ന വെച്ചുകൊണ്ട് ആ നാഗത്തന്നെ മിന്ന വെച്ചുകൊണ്ട് പറഞ്ഞ വാക്കല്ലേ ഇങ്ങനെ ഇപ്പോൾ ഉള്ളാല നാലിനാട് 100 ബില്ലിക്ക് ಸೇರಿನಕತ್ತ ഞങ്ങളെ ಕ್ಷೇತ್ರ അങ്ങനെ ഇന്നിപ്പോൾ എല്ലാ ക്ഷേത്രക്കാരെ ചെല്ലുന്നില്ലെങ്കിൽ ഞങ്ങളത് വെള്ളിയെന്ന് അതെങ്കിൽ ഞങ്ങൾ വെള്ളിയെ ചെല്ലാൻ പോയിട്ടില്ല ഞങ്ങൾ ചെല്ലുന്ന നേരം ഞങ്ങളെ കാര്യവൈക്കാരന ഞങ്ങളെ എല്ലാ എട്ടില്ല കിടാക്ക ಸೇರಿಕೊಂಡು ഇന്ന് ചെറിയ വലിയ ಸೇರಿಕೊಂಡು ഞങ്ങൾക്ക് അമ്മക്ക് എന്ത് ജ്ഞാന തരുന്ന അങ്ങനെ ഞങ്ങൾ ആഡಳಿತ ವರ್ಗത്തിನವರಲ್ಲಿ ಆಚಾರಪಟ್ಟವರಲ್ಲಿ ಗುರಿಕಾರನವರಲ್ಲೆಲ್ಲ ಸಮಾಲೋಚನೆ ಹಾಕಿയിട്ട് ആണ്ടവರ ഒരു ಕಾರ್ಯಕ್ರಮನ ಅವರು ವಹಿಸಿಕೊಂಡುಳ್ಳಾರೆ ಅದೇ ಪ್ರಕಾರದಲ್ಲಿ ഞങ്ങൾ മണ്ണിൽ നടക്കുന്ന കാര്യത്തിൽ കഴിഞ്ഞ ആണ്ടത്ത് ചേരളി വരെ നാള് ചെന്ന് നടക്കുന്ന ഒരു കാര്യക്രമന ഭാരി പേര് ഒരു വിജൃംഭണ ഇടീ ഞങ്ങൾ ഇന്നിപ്പോൾ എട്ടില്ല തീയരല്ല ഇടീ ഞങ്ങൾ ಕರ್ನಾಟಕ ರಾಜ್ಯ അങ്ങനെ ಹೊರ ರಾಜ್ಯಕ್ಕೆ ಪ್ರಶಂಸಾಕನಕತ ഞങ്ങളെ കിടാക്ക നല്ല സമപട്ടണരി എട്ടിലത്തെ കിടാക്ക എല്ലാവരും ആണുങ്ങാവട്ടെ പെണ്ണുങ്ങാവട്ടെ ഇന്ന് ക്ഷേത്രക്ഷന്മാരാവട്ടെ അങ്ങനെ എല്ലാവരും ഇന്ന് അതേ പ്രಕಾರ ഇനിയും ഞാൻ ചെല്ലുന്നില്ലെങ്കിൽ ഞങ്ങൾ കേവല ಕ್ರೀಡಾಕೂಟ ಆಕೆ ಮಾತ್ರ ಅಲ್ಲ ഞങ്ങൾ ഇതിൻ്റെ ഉദ്ദേശം എന്താ വെച്ചില്ലെങ്കിൽ ഞങ്ങൾ എല്ലാ ജാതിക്കാർക്ക് അവരവരൊരു സമാനമായ മാനവ ಹಾಕ್ಕೊಂಡು ಇದು ಸಮಾನ പിന്നെ ഞങ്ങൾ ഒരു ഇടീ രാജ്യസഭയിലാവട്ടെ വിധാനസഭയിലാവട്ടെ ഞങ്ങൾക്ക് ഒരു നടക്കുന്നൊരു ഇതിൻ്റെ മുത്തുവർജമായിട്ട് ഒരു ಕಾರ್ಯಕ್ರಮ ಮುಖಾಂತರ ഞങ്ങൾ എട്ടില്ലത്തിൻ്റെ കിടാക്ക എല്ലാം ಸೇರಿಕೊಂಡು ഞങ്ങൾ ഇന്നിപ്പോൾ കാസർഗോഡ് ജില്ല അങ്ങനെ ഞങ്ങൾ ദക്ഷിണ കന്നഡ ജില്ല ആയിട്ടിരിക്കും ഉടുപ്പി ജില്ല ആയിട്ടിരിക്കും എല്ലാ ഇതിൽ ഞങ്ങൾ എട്ടില്ല തീയേറി ചെന്ന് നടക്കുന്ന ഒരു നല്ല ഒരു സ്ഥാനമാനം ഞങ്ങൾക്ക് ലഭിക്കൊണ്ട് ചെന്ന് നടക്കുന്ന ഒരു പൂർവചിത്തമായിട്ട് ഞങ്ങൾ ഒരു ಕಾರ್ಯಕ್ರಮ ആയിക്കൊണ്ട് പോകണ്ട ഇതാണ് ഞങ്ങൾ ചേരൽ ഒരു നാളാക്കിയ പിന്നെ കുതിരോളിനെ അവർ പുറപ്പെട്ടാർ അതേ പ്രകാരത്തിൽ ഞങ്ങൾ ಬೋಲ್ನಾಡಿನವರು പുറപ്പെട്ടാർ അങ്ങനെ ഒരു ಕಾರ್ಯಕ್ರಮത്തിന് ഒരു ക്ഷേത്രക്കാർ അതിൻ്റെ അഭിരുചി ആയിക്കൊണ്ട് അതിന് മൂള എന്ന് വെച്ചില്ലെങ്കിൽ ഞങ്ങളെ ഉള്ളാലത്തെ ഈ ഉള്ളാലത്തെ മണ്ണിൽ ഞങ്ങൾ എല്ലാവരും ഇപ്പം പക്ഷപാത ഭേദമില്ലാതെ ഞങ്ങളകത്ത് ഏതൊരു അസമാധാനം വെക്കാതെ ഈ കാര്യത്തിന് ജയശീലമാക്കിയിട്ട് ഇനിയും ഞങ്ങൾക്ക് നല്ല ഒരു പ്രശംസന കിട്ടുമെന്ന് ചൊല്ലിട്ട് ഞാൻ എല്ലാ ഞങ്ങളെ
എട്ടിലത്ത അമ്മമാരിലും കിടാക്കന്മാരിലും അമ്മമാർ മുന്നേ എന്താ വെച്ചില്ലെങ്കിൽ അമ്മമാർ ഉത്തേജനമായിട്ട് ഞങ്ങളെ കിടാക്കളെ അങ്ങനെ സാല കടത്തമ്മ അങ്ങനെ ആണ്ടക്കൊരിക്ക ജാത്രക്കല്ല ഞങ്ങളെ സംക്രാന്തിക്കല്ല ആയെങ്കിൽ അതിൻ്റെ ഇടയിലും ഞങ്ങളെ അമ്മമാർ കിടാക്കൊക്കെ ഉത്തേജന കൊടുത്തിട്ടു ಕ್ಷೇತ್ರಕ್ಕೆ പോയി ಕ್ಷೇತ್ರನ ಬಗ್ಗೆ നിങ്ങൾക്ക് നല്ല ಮಾಹಿತಿ ಇನ್ನಿತ ಪೀಳಿಗೆಗೆ ಕ್ಷೇತ್ರ ಗೊತ್ತಾവണമെങ്കിൽ ഞങ്ങൾ അമ്മമാരതിൽ നല്ല ഒരു കഷ്ടപ്പെട്ടിട്ട് അവർക്കൊരു നല്ല മനസ്സ് കൊടുത്തിട്ടു അങ്ങനെ ആ കിടാക്കള അപ്പമാരും അങ്ങനെ അവർക്ക് ബാൻഡത്തെ പഠിക്കുന്നതിന് ഞങ്ങളെ ക്ഷേത്രಕ್ಕೆ പോയിട്ട് ഭജന ಕಾರ್ಯಕ್ರಮത്തിൽ ಅಲ್ಲೇ ഞങ്ങൾ ഇങ്ങൊരു ಕಾರ್ಯಕಾರಿ ಸಮಿತಿ ಸಭ ಬೇಕು ಇದು ಸಭೆಯಲ್ಲಿ ಕೇವಲ ഞങ്ങൾ അധികാരിനവർക്കാവട്ടെ അച്ഛന്മാർക്കാവട്ടെ ഗുരുക്കാരന്മാർക്കാവട്ടെ അല്ലെ ഞങ്ങളെ പുറക ഉള്ളവർക്കല്ല എല്ലാവർക്കും ഞങ്ങൾ എട്ടിലെത്തിയൊരു വാർഡല്ല ഇപ്പം അന്യധർമ്മത്തിൽ എന്തൊരു കാര്യക്രമമായെങ്കിൽ എത്ര പേര് ബഹുസംഖ്യത്തിൽ ആൾമാർ ചേർന്നാൽ ഞങ്ങൾ ഒരു കാര്യക്രമമാണെങ്കിൽ ഞങ്ങൾ 20-30 ഇങ്ങനെ നോക്കുക ആവട്ടെ എന്നെങ്കിൽ ഞാൻ ഒന്നേ ചെന്നില്ലെങ്കിൽ ഞങ്ങളെ ക്ഷേത്ര അവരവರ തറവാടിൻ്റെ ഒരു ಕ್ಷೇತ್ರ ഇരിക്കുന്നു ആയെങ്കിൽ ഞങ്ങളെ ഉള്ളാലത്തെ ക്ഷേത്രക്ക് ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನಲ್ಲೆಯವರು ಯಾರൻ്റെ ಸಂಖ್ಯೆಯಲ್ಲಿ ಬಂದಿട്ട് ഇവിടെ ആവുന്ന കാര്യക്രമത്തിൻ്റെ ബഗ്ഗയിൽ അല്ലെങ്കിൽ ഇവിടെ ആവുന്ന എന്തെല്ലാം കാര്യം നടക്കുന്നു അതിൻ്റെ ബഗ്ഗയിൽ നിങ്ങൾ ഉത്തേജന കൊടുത്തിട്ട് കിടാക്കಲ್ಲ ಬನ್ನಿ ಹಾಕೊಂಡು ಹೇಳ್ಬಿಟ್ಟು എൻ്റെ ഒരു ಜನನ್ಯಾಯത്തിന് ಬನ್ನಿ ಹಾಕಿ ಅದಕ್ಕೆ ಧನ್ಯವಾದಗಳು. ಇನ್ನು ಇಲ್ಲಿ ವೇದಿಕೆಯಲ್ಲಿ ಬಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಬರುವಂಥ ಆಗಸ್ಟ್ 9ರಂದು ನಮ್ಮ ಕ್ಷೇತ್ರದ ಆಡಳಿತ ಸಮಿತಿ ಹಾಗೂ ಯುವ ವೇದಿಕೆ ಮಹಿಳಾ ವೇದಿಕೆ ಹಾಗೂ ಎಲ್ಲ ವಿವಿಧ ನಮ್ಮ ಕ್ಷೇತ್ರದ ಘಟಕಗಳ ಸಹಯೋಗದಿಂದ ನಡೆಯುವಂಥ ತೀಯರ ಚೇರ್ಲಿ ವರಿನಾಳು ಕಾರ್ಯಕ್ರಮ ನಮಗೆ ಕಳೆದ ವರ್ಷ ಈ ಕಾರ್ಯಕ್ರಮವನ್ನು ನಾವು ತಾಯಿಯ ಆಶೀರ್ವಾದದಿಂದ ನಮ್ಮ ಸಮಾಜದ ಎಲ್ಲರೂ ಸೇರಿ ಮಾಡೂರು ಪಾಡಂಗಾರಿಕೆ ಕ್ಷೇತ್ರದ ಹತ್ತಿರವಿರುವ ನಮ್ಮ ನೀಲ್ಪಾಲು ಸಿಟ್ರವರ ಗದ್ದೆಯಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಮಾಡಿರ್ತೇವೆ. ಇದರಲ್ಲಿ ನಮಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಳ್ಳೆಯ ವ್ಯಾಪಕ ಪ್ರಶಂಸೆ ನಮ್ಮ ಕ್ಷೇತ್ರದ ಬಗ್ಗೆ ಬಂದಿರ್ತದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕಾರಿ ಸಮಿತಿ ಮೀಟಿಂಗಲ್ಲಿ ನಮ್ಮ ವೇದಿಕೆಯವರು ಇವರು ಸಂಘಟಕರು ಈ ಪ್ರಸ್ತಾಪ ಇಟ್ಟಾಗ ನಾವು ಅದಕ್ಕೆ ಕ್ಷೇತ್ರದ ಕಾರ್ಯಕ್ರಮ ಖಾಲಿ ಕ್ಷೇತ್ರದ ಅಭಿವೃದ್ಧಿ ಮಾತ್ರವಲ್ಲ, ನಾವು ಯಶಸ್ವಿಯಾಗಿ ಇತರ ಚಟುವಟಿಕೆಗೂ ನಾವು ಭಾಗವಹಿಸಬೇಕು. ನಮ್ಮ ಕ್ಷೇತ್ರ ಅದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು. ನಮ್ಮ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆಯವರಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯವರು ಒಕ್ಕೂರಲಿನಿಂದ ನಾವು ಎಲ್ಲದಕ್ಕೂ ನಾವು ನಿಮಗೆ ಪೂರ್ಣ ಬೆಂಬಲ ಇದ್ದೇವೆ ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಬರುವ ಆಗಸ್ಟ್ 9ರಂದು ನಾವು ಅದೇ ಗದ್ದೆಯಲ್ಲಿ ಮಾಡುವುದಂತ ತೀರ್ಮಾನಿಸಿ ಇವತ್ತು ಅದರ ನಮ್ಮ ಒಂದು ಆಮಂತ್ರಣ ಪತ್ರಿಕೆಯನ್ನು ನಾವು ಇವತ್ತು ಕ್ಷೇತ್ರದ ಆಚಾರಪಟ್ಟವರ ಒಂದು ಹಾಗೂ ತಾಯಿಯ ಆಶ್ರಯದಿಂದ ಎಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಅದನ್ನು ಬಿಡುಗಡೆ ಮಾಡಿರುತ್ತೇವೆ. ಅದೇ ರೀತಿ ಇನ್ನು ಕಾಲಾವಕಾಶ ಇಲ್ಲ. ಕ್ಷೇತ್ರದ ಎಲ್ಲ ನಮ್ಮ ತೀಯ ಸಮಾಜ ಬಾಂಧವರು ನಮ್ಮ ಈ ಭಾಗದ ತಾಯಿಯ ಚೀರ್ಮಭಕ್ತಿ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ನಮ್ಮ ಸಮಾಜದವರು ಇವತ್ತು ಇದಕ್ಕೆ ಪೂರ್ಣ ಸಹಕಾರ ಕೊಟ್ಟು ಇದು ನಮ್ಮ ತಾಯಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಅದನ್ನು ಯಶಸ್ವಿಗೊಳಿಸಬೇಕಂತ ನಿಟ್ಟಿನಲ್ಲಿ ನಾವು ಕ್ಷೇತ್ರದ ಪರವಾಗಿ ಅಧ್ಯಕ್ಷರಾಗೂ ಕಾರ್ಯಕಾರಿ ಸಮಿತಿ ಆಚಾರಪಟ್ಟವರು ಹಾಗೂ ಗುರಿಕಾರರು ಹಾಗೂ ಎಲ್ಲ ಮಹಿಳಾ ವೇದಿಕೆ ಯುವ ವೇದಿಕೆ ಸಂಚಾಲಕರು ಹಾಗೂ ಕ್ಷೇತ್ರದ ಮುಕ್ತೇಶ್ವರರು ಉಪಾಧ್ಯಕ್ಷರು ಎಲ್ಲರೂ ಒಕ್ಕೊರಲಿನಿಂದ ನಾವು ಎಲ್ಲರಲ್ಲಿ ವಿನಂತಿಸುವುದು ಇಷ್ಟೇ, ನಮ್ಮ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬನ್ನಿ, ನಮಗೆ ಧನು ಮನ ತನಗಳಿಂದ ಎಲ್ಲರೂ ಸಹಕರಿಸಬೇಕಾಗಿ ಕ್ಷೇತ್ರದ ಪರವಾಗಿ ನಾನು ಎಲ್ಲರಲ್ಲೂ ಈ ಭಾಗದಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ ತಾಯಿಯ ಭಗವತಿ ಆಶೀರ್ವಾದ ಎಲ್ಲರೂ ನಿಮಗೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಮಾತೆರೆಗ್ಲ ಪ್ರೀತಿಪೂರ್ವಕ ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರೋಡು ಪೋಯ್ ವರ್ಷ ಎಡ್ಡೆ ರೀತಿಡ್ ಚೇರ್ಲೋರ್ನಾಲ್ ಪಂಡ ಕೆಸರ್ದ ಗೊಬ್ಬು ಒಂಜಿ ಕಾರ್ಯಕ್ರಮ ನಡತದುಂಡು. ಮಾತೆರನೆಲ್ಲ ಒಂಜಿ ಅಪೇಕ್ಷದ ಮೇರೆಗೆ ಈ ಸರ್ತಿ 2ನೇ ವರ್ಷದ ಕೆಸರ್ದ ಗೊಬ್ಬು ಚೇರ್ಲೋರ್ನಾಲ್ ಕಾರ್ಯಕ್ರಮವನ್ನು ಎಂಕುಲು ಇನಿ ಎಲ್ಲಂಜಿ ನಡಪುನ 19 ತಾರೀಕು ನಡಪುನಂಜಿನ ಕಾರ್ಯಕ್ರಮವನ್ನು ಇನಿ ಎಂಕುಲು ಅಪ್ಪೆನ ಭಗವತಿ ಅಪ್ಪೆಡ ಪ್ರಾರ್ಥನೆ ಮಲ್ತದ್ದು ಅಚ್ಚಮ್ಮಾರು ಗುರುಕಾರನ ನೇತೃತ್ವಡು ಆಯ್ತು ಆಮಂತ್ರಣ ಪತ್ರನು ಇನ್ನು ಬಿಡುಗಡೆ ಮಲ್ತ ಮಾತಾ ಜಾತಿದ ಬಂದುಲ್ಲ ಎಲ್ಲಂಜಿ ಬತ್ತದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪಡು ಬಣ್ಣದ್ದು ಪ್ರೀತಿಪೂರ್ವಕವಾದ ಆಮಂತ್ರಣ ಮಲ್ತೊಂದುಲ್ಲೆ ಸೊಲ್ಮೆಲು.